ಡಿ.ಕೆ. ಶಿವಕುಮಾರ್ ಅಂತ ಹೇಳುವಂತಹ ಒಂದು ಕರ್ನಾಟಕ ರಾಜ್ಯ ಪ್ರದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇವತ್ತು ನನ್ನ ಕೈಗೆ ಬಂದಂತಹ ಆ ಸೀಟನ್ನು ದೇವೇಗೌಡರು ಮಾಜಿ ಪ್ರಧಾನಿಗಳು ಹೇಳಿದಂತಹ ಸೀಟನ್ನು ಕೈ ಕೊಟ್ಟದ್ದನ್ನು 27ರ ಲೈಲತುಲ್ ಕದ್ರಿನ ರಾತ್ರಿ ಎಂದು ಅದನ್ನು ಕಸಿದ ರೀತಿ ಬಹುಶಃ ನಾನು ಒಂದು ಖರ್ಜೂರ ಮತ್ತು ಒಂದು ನೀರನ್ನು ಕುಡಿದು ಹೊಟ್ಟೆ ಖಾಲಿಯಾಗಿ ನಾನು ಆ ಬಾಗಿಲಲ್ಲಿ 3 ಗಂಟೆ ರಾತ್ರಿವರೆಗೆ ಇರುವಂತಹ ನೋವಿನೊಂದಿಗೆ ಇರುವಂತಹ ಸಂದರ್ಭದಲ್ಲಿ ಅದನ್ನು ಕಸಿದುಕೊಂಡ ರೀತಿ ಬಹುಶಃ ಈ ಜನ್ಮದಲ್ಲಿ ಯಾರು ಅದನ್ನು ಕ್ಷಮೆ ಮಾಡಲಿಕ್ಕಿಲ್ಲ. ಬಹುಶಃ ದುಡ್ಡಿಗಾಗಿ 100 ಕೋಟಿ 200 ಕೋಟಿಯ ಅವರ ಪಾಲುದಾರರಿಗೆ ಇವತ್ತು ಆ ಸೀಟನ್ನು ಕೊಟ್ಟರು. ಅಮಿತ್ ಶಾ ಅವರೊಂದಿಗೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅವರ ಇಡಿ ಕೇಸನ್ನು ಬಿಟ್ಟುಕೊಡಬೇಕು ಅಂತ ಹೇಳುವಂತಹ ಒಂದು ಒಪ್ಪಂದದೊಂದಿಗೆ ಅನೇಕ ಸೀಟುಗಳನ್ನು ಬಿಟ್ಟುಕೊಡ್ಲಿಕ್ಕೆ ಒಪ್ಪಿದ್ದಾರೆ, ರಹಸ್ಯ ಒಪ್ಪಂದವನ್ನು ಮಾಡಿದ್ದಾರೆ. ಆದರೆ ಈ ಮಂಗಳೂರು ಉತ್ತರ ವಿಧಾನಸಭೆ ಕ್ಷೇತ್ರನೂ ಇವತ್ತು ಅದಕ್ಕೆ ಬಲಿಯಾಗಿದೆ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ